ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ, ಎಲ್ಲರೂ ಅಟೆಂಡೆನ್ಸ್ ಹಾಕ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ರೀನಾ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಡ್ತೇನೆ ನಿಮ್ಮನ್ನ. ಸ್ವಲ್ಪ ಲೇಟ್ ಆಯ್ತು ಮಾತಾಜಿ. ಪರವಾಗಿಲ್ಲ ರೀನಾ ಮಾತಾಜಿ, ಈಗ ಬಂದಿದ್ದಷ್ಟೇ. ಓಕೆ. ಶ್ಲೋಕ 9. ಓಂ ಶ್ರೀ ಪರಮಾತ್ಮನೇ ನಮಃ. ಪರಮಾತ್ಮನೇ ನಮಃ. ಪರಮಾತ್ಮನೇ ನಮಃ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತ್ ಆಸೀನಂ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಪದಗಳ ಅರ್ಥ ನೋಡುವ. ನ ಎಂದಿಗೂ ಇಲ್ಲ, ಚ ಕೂಡ, ಮಾಂ ನನ್ನನ್ನು, ತಾನಿ ಅವೆಲ್ಲ, ಕರ್ಮಾಣಿ ಚಟುವಟಿಕೆಗಳು, ನಿಬಧ್ನಂತಿ ಬಂಧಿಸುತ್ತವೆ, ಧನಂಜಯ ಧನಂಜಯನೇ, ಉದಾಸೀನವತ್ ತಟಸ್ಥನಂತೆ, ಆಸೀನಂ ನೆಲೆಸಿರುವ, ಅಸಕ್ತಂ ಆಕರ್ಷಣೆ ಇಲ್ಲದೆ, ತೇಷು ಆ ಕರ್ಮಸು ಕಾರ್ಯಗಳಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಅಂತ ಹೇಳ್ಕೊಂಡು ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಇದ್ರಲ್ಲಿ ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಅದು ಕೊನೆಗೆ ನಾಶವಾಗುತ್ತದೆ ಅಂತ ಹೇಳಿದ್ರು. ಹಾಗೇನೆ ಈ ಯಾವುದು ಕೂಡ ಯಾವ ಕಾರ್ಯವೂ ಕೂಡ ಅವರನ್ನ ಬಂಧಿಸುವುದಿಲ್ಲ. ಅವರು ತಟಸ್ಥನಂತೆ ಕುಳಿತಿದ್ದು ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರ್ತೇನೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ
ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಪ್ರವೀಣ ಮಾತಾಜಿ ಓದಿಸ್ಬೋದು. ಎ.ಪಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಾವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಸುತ್ತೂಯ ಮಾತಾಜಿ ಓದಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ 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 ಅಂತ ನಿಬಧ್ನಂತಿ ನಿಬಧ್ನಂತಿ. ನಿಬಧ್ನಂತಿ ಹಾ ಸರಿ ಸರಿ. ನಿಬಧ್ನಂತಿ ಧನಂಜಯ ಉದಾಸೀನಾವದಾಸೀನಂ ಅಸಕ್ತಂ ತೇಷು ಕರ್ಮಸು. ಆಸಕ್ತಮ್ ಅಲ್ಲ, ಕರೆಕ್ಟ್. ಅಸಕ್ತಮೇ. ಅಸಕ್ತಮ್ ಅಂದ್ರೆ ಅವರಿಗೆ ಅದ್ರಲ್ಲಿ ತಟಸ್ಥನಂತೆ ಕುಳಿತಿರ್ತಾರೆ, ಅವರು ಅಸಕ್ತನಾಗಿರ್ತಾರೆ ಅಂತ ಹೇಳ್ಕೊಂಡು ಈ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅಸಕ್ತನಾಗಿ ಅವರು ತಟಸ್ಥನಾಗಿರ್ತಾರೆ ಅಂತ ಹೇಳುವಂಥದ್ದು. ಇನ್ನೊಂದ್ಸಲ ನೋಡ್ಲ ಮಾಡಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಾವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ. ಧನ್ಯವಾದಗಳು. ಅದ್ವೈತ್ ಪ್ರಭುಜಿ ಓದಿ. ಅದ್ವೈತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ. ಹರೇ ಕೃಷ್ಣ. ದಾನೇಶ್ ಮಾತಾಜಿ ಓದಿ. ಅಲ್ಪ ದಾನೇಶ್ ಮಾತಾಜಿ. ವಸುಧಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿರ್ಬಂಧಿತ್ನ ಧನಂಜಯ ನಿಬಧ್ನಂತಿ. ಮಾತಾಜಿ ನಿಬಧ್ನಂತಿ. ಆಸಕ್ತಂ ತೇಷು ಕರ್ಮಸ್ಸು. ಹರೇ ಕೃಷ್ಣ. ಎರಡನೇ ಲೈನ್ ಅಲ್ಲಿ ನಿಬಧ್ನಂತಿ ಒಂದು ರಿಪೀಟ್ ಮಾಡಿ. ನಿಬಧ್ನಂತಿ ನಿಬಂಧತ್ನಿ ನಿಬಧ್ನಂತಿ ನಿಬಧ್ನಂತಿ ನಿಬಧ್ನಂತಿ. ಹಾ ಹೇಳಿ ನ ಇನ್ನೊಂದ್ಸಲ. ಚ ಮಾಂ ತಾನಿ ಕರ್ಮಾಣಿ ನಿರ್ಬಂಧಂತಿ ಧನಂಜಯ ಉದಾಸೀನವದಾಸೀನಂ ಆಸಕ್ತಂ ತೇಷು ಕರ್ಮಸ್. ಹರೇ ಅಲ್ಲಿ ಅಸಕ್ತಂ, ಅಲ್ಲಿ ಲಾಸ್ಟ್ ಲೈನ್ ಅಲ್ಲಿ ಅಸಕ್ತಂ ಆಗ್ತದೆ, ಆಸಕ್ತಂ ಅಲ್ಲ, ಅಸಕ್ತಂ. ಎರಡನೇ ಲೈನ್ ಅಲ್ಲಿ ನಿಬಧ್ನಂತಿ. ಅಸಕ್ತಂ ತೇಷು ಕರ್ಮಸ್ಸು. ಹಾ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಂದನಾ ಮಾತಾಜಿ ಓದಿ. ಚಂದನಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಾವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 10. ಮಯಾಧ್ಯಕ್ಷೇಣ ಮಯಾ ದಕ್ಷೇಣ. ಅದು ಮಯಾ ಅಧ್ಯಕ್ಷೇಣ ಅಂತ ಬರ್ತದೆ. ಮಯಾ ಅಧ್ಯಕ್ಷೇಣ ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ. ಸೂರ್ಯತೆ ಅಲ್ಲ, ಸೂಯತೆ. ಸಚರಾಚರಂ ಹೇತು. ಇಲ್ಲಿ ಹೇತುನಾ ಅಂತ ಆಗ್ತದೆ ಅಂತೆ. ಹೇತುನಾ ಅನೇನ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ. ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಇಲ್ಲಿ ಪದಗಳ ಅರ್ಥ ನೋಡುವ. ಮಯ ನನ್ನಿಂದ, ಅಧ್ಯಕ್ಷೇಣ ಅದೀಕ್ಷಣೆಯಿಂದ,
ಪ್ರಕೃತಿ ಭೌತಿಕ ಪ್ರಕೃತಿಯು ಸೂಯತೆ ವ್ಯಕ್ತಪಡುತ್ತದೆ ಸ ಉಭಯ ಚರ ಅಚರಂ ಚಲಿಸುವ ಮತ್ತು ಚಲಿಸದ ಹೇತುನ ಕಾರಣಕ್ಕಾಗಿ ಅನೇನ ಈ ಕೌಂತೆಯ ಕುಂತಿಪುತ್ರನೇ ಜಗತ್ ವಿಶ್ವಾಭಿವ್ಯಕ್ತಿಯು ವಿಪರಿವರ್ತತೆ ಕೆಲಸ ಮಾಡುತ್ತದೆ ಅಂತ ಹೇಳ್ತಾ ಇದೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಅಂತ ಹೇಳ್ತಾ ಇದೆ ಈ ಒಂದು ಶ್ಲೋಕದ ಅರ್ಥದಲ್ಲಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಮಯ್ಯಾದಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಮಯ್ಯಾದಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರೀತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಹೇತುನಾನೇನ ಕೌಂತೆಯ ಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಹೇತುನಾನೇನ ಕೌಂತೆಯ ಜಗತ್ತು ವಿಪರಿವರ್ತತೆ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಈಸಿ ಇದೆ ಇದು. ಚಂದ್ರಶೇಖರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕನ್ನಡ ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 11. ಅವಜಾನಂತಿ ಅವಜಾನಂತಿ ಮಾಮೂಢಾಃ ಮಾನುಷೀಂ ತನುಂ ಆಶ್ರಿತಂ ತನುಮಾಶ್ರಿತಂ ಪರಂ ಪರಮಂ ಭಾವಜಾನತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ. ನಾನು ಹೇಳಿದಾಗೆ ರಿಪೀಟ್ ಮಾಡಿ. ಹರೇ ಕೃಷ್ಣ. ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ. ಭಾವಂ ಅಜಾನಂತಃ ಪರಂ ಭಾವಮಜಾನಂತೋ ಮಮ ಭೂತ ಮಹಾ ಈಶ್ವರಂ ಮಮ ಭೂತ ಮಹೇಶ್ವರಂ ಅವಜಾನಂತಿ ಮಾಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ
ಮಮ ಭೂತ ಮಹೇಶ್ವರಂ. ಇಲ್ಲಿ ಪದಗಳ ಅರ್ಥ ನೋಡುವ. ಅವಜಾನಂತಿ ಕಡೆಗಣಿಸುತ್ತಾರೆ, ಮಾಂ ನನ್ನನ್ನು, ಮೂಢಾಹ ಮೂರ್ಖರು, ಮಾನುಷೀಂ ಮಾನವ ರೂಪದ, ತನುಂ ದೇಹವನ್ನು, ಆಶ್ರಿತಂ ಧರಿಸಿದ, ಪರಂ ದಿವ್ಯವಾದ, ಭಾವಂ ಪ್ರಕೃತಿಯನ್ನು, ಅಜಾನಂತಹ ತಿಳಿಯದೆ, ಮಮ ನನ್ನ, ಭೂತ ಇರುವುದೆಲ್ಲದರ, ಮಹಾ ಈಶ್ವರಂ ಪರಮಪ್ರಭುವಾದ. ಅನುವಾದದಲ್ಲಿ ಹೇಳ್ತಿದ್ದಾರೆ, ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯೋದು ಅಂತೇಳಿ. ಅಂದ್ರೆ ಭಗವಂತ ಭೂಮಿಗೆ ಅವತಾರ ಎತ್ತಿ ಬರುವಾಗ ಅವರು ಕೂಡ ಸಾಮಾನ್ಯ ಮನುಷ್ಯರು ಅಂತ ಹೇಳ್ಕೊಂಡು ಅಪಹಾಸ್ಯ ಮಾಡ್ತಾ ಇರ್ತಾರೆ. ಅವರಿಗೆ ತಿಳಿದಿಲ್ಲ ನಾನು ಎಲ್ಲದರ ಪ್ರಭು, ನಾನು ದಿವ್ಯ ಪ್ರಕೃತಿಯವನು ಅಂತ ಹೇಳಿದ್ರೆ ಭಗವಂತ ಸಚ್ಚಿದಾನಂದ ಶರೀರದಲ್ಲೇ ಬರ್ತಾರೆ. ಅವತಾರ ತೆಗೆಯುವಾಗ ಕೂಡ ನಮ್ಮಂತ ದೇಹ ಅಲ್ಲ ಅವರದ್ದು, ಆ ಸಚ್ಚಿದಾನಂದ ದೇಹದಲ್ಲೇ ಬರ್ತಾರೆ ಅವರು. ಹಾಗಾಗಿ ಯಾರು ಅವರನ್ನ ಅರ್ಥ ಮಾಡ್ಕೊಳ್ಳಲ್ಲ, ಮೂಢರು, ಅವಜಾನಂತಿ, ತಿಳ್ಕೊಂಡಿಲ್ಲ ಅವ್ರು ನನ್ನನ್ನ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅವಜಾನಂತಿ ಮಾ ಮೂಢ ಮಾನುಷೀಂ ತನುಮಾಶ್ರಿತಂ. ಅವಜಾನಂತಿ ಮಾಮೂಢ ಪರಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಪರಂ ಭಾವಮಜಾನಂತು ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತು ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಇದು ಈಸಿ ಇದೆ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 11. ಅವಜಾನಂತಿ ಮೂಢ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಕನ್ನಡ ಶ್ವೇತಾ ಮಾತಾಜಿ ಓದಿದ್ವಾ? ಓದಿದ್ರು ಮಾತಾಜಿ. ಓಕೆ, ಕನ್ನಡ ಸೋಮೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ, ಧನ್ಯವಾದ. ಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ, ಧನ್ಯವಾದಗಳು. ಲಲಿತಾ ಮಾತಾಜಿ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ, ಧನ್ಯವಾದಗಳು. ಲೋಕಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ, ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ. ಶ್ಲೋಕ 12. ಮೋಘಕರ್ಮಾಣಃ ಮೋಘಜ್ಞಾನ ವಿಚೇತಸಃ ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತಸಃ. ರಾಕ್ಷಸೀ ಆಸುರೀಂ ಚೈವ
ಪ್ರಕೃತಿಂ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಹಿನೀಂ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿ ಮೋಹಿನೀ ಶ್ರಿತಾ ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಹರೇ ಕೃಷ್ಣ. ಅಲ್ಲಿ ಪದಗಳ ಅರ್ಥ ನೋಡುವ. ಮೋಘ ಆಶ್ರಮದಲ್ಲಿ ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಮೋಘ ಆಶಾಹ ತಮ್ಮ ಆಶೆಯಲ್ಲಿ ದಿಗ್ಭ್ರಮಿತರಾದವರು. ಮೋಘ ಕರ್ಮಾಣ ಅಂದ್ರೆ ಕಾಮ್ಯ ಕರ್ಮಗಳಲ್ಲಿ ದಿಗ್ಭ್ರಮಿತರಾದವರು. ಮೋಘ ಜ್ಞಾನಾಹ ಜ್ಞಾನದಲ್ಲಿ ದಿಗ್ಭ್ರಮಿತರಾದವರು. ವಿಚೇತಸಃ ಭ್ರಾಂತಿಗೊಂಡವರು. ರಾಕ್ಷಸೀಯವಾದ, ಆಸುರಿಂ ನಾಸ್ತಿಕವಾದ, ಚ ಮತ್ತು ಏವ ಖಂಡಿತವಾಗಿಯೂ, ಪ್ರಕೃತಿಯನ್ನು, ಮೋಹಿನೀಂ ದಿಗ್ಭ್ರಮೆಗೊಳಿಸುವ, ಶ್ರಿತಾಹ ಆಶ್ರಯವನ್ನು ಹೊಂದುವರು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು ಮತ್ತು ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮಾತಾಡುವವ್ರು ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲಿ. ಈ ಒಂದು ಇದ್ರಲ್ಲಿ ಯಾರು ಭಗವಂತ ಮನುಷ್ಯ ರೂಪದಲ್ಲಿ ಅವತಾರ ಎತ್ತಿದಾಗ ಅಪಹಾಸ್ಯ ಮಾಡ್ತಾರೆ ಅಂತವರೆಲ್ಲ ದಿಗ್ಭ್ರಮೆಗೊಂಡವರು ಅಂತ ಹೇಳಿ ಹೇಳ್ತಾರೆ. ಅವರು ರಾಕ್ಷಸಿ ಮತ್ತು ನಾಸ್ತಿಕ ಸ್ವಭಾವದವರಾಗಿರ್ತಾರೆ. ಹಾಗೇನೆ ಭ್ರಾಂತಿಯಲ್ಲಿ ಇರ್ತಾರೆ. ಮತ್ತೆ ಫಲಾಪೇಕ್ಷಿತ ಕರ್ಮಗಳು ಮತ್ತು ಜ್ಞಾನ ಸಂಸ್ಕಾರ ಎಲ್ಲವೂ ಅವರ ಇದರಲ್ಲಿ ಸೋತು ಹೋಗ್ತವೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಹರೇ ಕೃಷ್ಣ. ಓದಿಸಿ ಮಾತಾಜಿ. ವಿದ್ಯಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೋಘೇಶ ಮೋಘಾಶ ಅಲ್ಲಿ ಮೋಘೇಶ ಅಲ್ಲ, ಮೋಘಾಶ. ಮೋಘ ಆಶ ಅಂತ ಕೊಟ್ಟಿದೆ. ಮೋಘ ಆಶ ತಮ್ಮ ಆಶೆಯಲ್ಲಿ ದಿಗ್ಭ್ರಮಿತರಾದವರು ಅಂತ ಹೇಳ್ಕೊಂಡು. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಓದಿ. ಮಂಜುಳಾ ಮಾತಾಜಿ. ಮೋಘಾಶ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಬೇಕಾ ಮಾತಾಜಿ? ಹಾ ಓದಿ ಮಂಜುಳಾ ಮಾತಾಜಿ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಧನ್ಯವಾದಗಳು. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ
प्रकृतिं मोहिनीं श्रिताः ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಮಮತಾ ಶ್ರೀನಿವಾಸ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. मोगाशा मोगकर्माणो मोगज्ञानविचेतसः राक्षसीमासुरीं चैव प्रकृतिमोहिनी श्रितः. हरे कृष्ण माताजी. ಹರೇ ಕೃಷ್ಣ. ಧನ್ಯವಾದ. ನಂದಿನಿ ಸೇನಪ್ಪ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. मोगाशा मोगकर्माणो मोगज्ञान विचेतसः राक्षसीं आसुरीं चैव प्रकृतिं मोहिनीं श्रिताः. हरे ಹರೇ कृष्ण माताजी. ಕೃಷ್ಣ. ಧನ್ಯವಾದಗಳು. ಶೋಭಾ ನಾರಾಯಣ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. मोघाशा मोघकर्माणो मोघज्ञानाविचेतसा राक्षसीमासुरीं चैव प्रकृतिं मोहिनीं श्रिता. ಧನ್ಯವಾದ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತಿ ಅನನ್ಯಮನಸಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಆದಿಂ ಅವ್ಯಯಂ ಜ್ಞಾತ್ವಾ ಭೂತಾದಿಮವ್ಯಯಂ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಇಲ್ಲಿ ಪದಗಳ ಅರ್ಥ ನೋಡುವ. ಮಹಾ ಆತ್ಮನ, ಇಲ್ಲಿ ಮಹಾತ್ಮಾನಸ್ತು ಅಂತ ಹೇಳಿದ್ರೆ ಮಹಾ ಆತ್ಮನ ತು ಮಹಾತ್ಮಾನಸ್ತು ಅಂತ ಬರುತ್ತೆ. ಮಹಾ ಆತ್ಮನಃ ಮಹಾತ್ಮರು, ತು ಆದರೆ, ಮಾಂ ನನ್ನನ್ನು, ಪಾರ್ಥ ಪ್ರತ್ಯಯ ಪುತ್ರನೇ, ದೈವೀಂ ದೈವಿಕವಾದ, ಪ್ರಕೃತಿಂ ಪ್ರಕೃತಿಯನ್ನು, ಆಶ್ರಿತಾಹ ಆಶ್ರಯಿಸಿ, ಭಜಂತಿ ಸೇವೆ ಸಲ್ಲಿಸುತ್ತಾರೆ, ಅನನ್ಯ ಮನಸಃ ವಿಚಲಿತವಲ್ಲದ ಮನಸ್ಸಿನವರು, ಜ್ಞಾತ್ವ ತಿಳಿದು, ಭೂತ ಸೃಷ್ಟಿಯ, ಆದಿಂ ಮೂಲವನ್ನು, ಅವ್ಯಯಂ ಅವ್ಯಯವಾದ ಅನುವಾದದಲ್ಲಿ ಹೇಳ್ತಿದ್ದಾರೆ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಪದ್ಮ ಮಾತಾಜಿ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೂಢರು ಅವರನ್ನ ಒಂದು ಸಾಮಾನ್ಯ ಮನುಷ್ಯ ಅಂತ ಅಂದ್ಕೊಳ್ತಾರೆ. ಆದ್ರೆ ಯಾರು ಮಹಾತ್ಮರಿರ್ತಾರೆ ಅಂಥವರು ಈ ಒಂದು ಭಗವಂತ ಅವ್ಯಯವಾದವನು, ಅವನೇ ಎಲ್ಲದರ ಮೂಲ ಅಂತೇಳಿ ತಿಳ್ಕೊಂಡು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಅವರು ನಿರತರಾಗಿರ್ತಾರೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ
ಭಜಂತ್ಯಾನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಪ್ರಕೃತಿಮಾಶ್ರಿತಾ ಭಜಂತೆ ಮನಸ್ಸು ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಭವ್ಯ ಮಾತಾಜಿ ಓದಿ. ಭವ್ಯ ಮಾತಾಜಿ. ಹಾ ಮಾತಾಜಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ. ಪದ್ಮ ಜಿಎಸ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪದ್ಮಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಪ್ರಿಯಾಂಕಾ ಜುತ್ತೂರು. ಹರೇ ಕೃಷ್ಣ ಮಾತಾಜಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಶೋಭಾಪಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಧನ್ಯವಾದಗಳು. ಪ್ರಭುಜಿ. ಲೋಕೇಶ್ ಪ್ರಭುಜಿ ಓದಿ. ಲೋಕೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದ್ದೀರಿ. ಹರೇ ಕೃಷ್ಣ ಮಾತಾಜಿ. ಹ್ಯಾಂಡ್ ರೈಸ್. ಮಹಾತ್ಮಾನಸ್ತು ಮಾ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಂ ಮಾಶ್ರಿತಾಃ. ಇಲ್ಲಿ ವಿಸರ್ಗ ಇರುವಂತದ್ದು. ಮಾಶ್ರಿತಾಃ. ದೈವೀಂ ಪ್ರಕೃತಿಮಾಶ್ರಿತಃ ಭಜಂತೆ ನನ್ಯ ಮನೋಸೋ ಭಜಂತ್ಯಾನನ್ಯ ಮನಸೋ. ಮಾತಾಜಿ. ಭಜಂತ್ಯಾನನ್ಯ ಮನಸೋ. ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮೌ ಅವ್ಯಯಂ. ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತಾದಿಮ ಅವ್ಯಯಂ. ಇಲ್ಲಿ ಜ್ಞಾತ್ವಾ ಭೂತ ಆದಿಂ ಅವ್ಯಯಂ ಅಂತ ಆಗ್ತದೆ. ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತಾದಿಮ ಅವ್ಯಯಂ. ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತಾದಿಮವ್ಯಯಂ. ಅಲ್ಲಿ ಮಾ ಡಬಲ್ ಇಲ್ಲ. ಭೂತಾದಿಮವ್ಯಯಂ ಅಷ್ಟೇ. ಇನ್ನೊಮ್ಮೆ ಓದಿ ಪ್ರಭುಜಿ. ಇನ್ನೊಂದ್ಸಲ ಓದಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತೆ ನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ. ಓಕೆ. ಶ್ಲೋಕ 14. ಸತತಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಾಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ
ನಿತ್ಯಯುಕ್ತ ಉಪಾಸತೆ. ಇಲ್ಲಿ ಪದಗಳ ಅರ್ಥ ನೋಡುವ. ಸತತಂ ಯಾವಾಗಲೂ, ಕೀರ್ತಯಂತಹ ಕೀರ್ತಿಸುತ್ತಾ, ಮಾಂ ನನ್ನನ್ನು ಕುರಿತು, ಯತಂತಹ ಪೂರ್ಣವಾಗಿ ಪ್ರಯತ್ನಿಸುತ್ತಾ, ಚ ಕೂಡ, ದೃಢವ್ರತಾಹ ದೃಢ ನಿರ್ಧಾರದೊಂದಿಗೆ, ನಮಸ್ಯಂತಹ ನಮಸ್ಕರಿಸುತ್ತಾ, ಚ ಮತ್ತು, ಮಾಂ ನನ್ನನ್ನು, ಭಕ್ತಿಯಲ್ಲಿ, ನಿತ್ಯಯುಕ್ತಾಹ ನಿರಂತರವಾಗಿ ತೊಡಗಿ, ಉಪಾಸತೆ ಆರಾಧಿಸುತ್ತಾರೆ ಅಂತ ಹೇಳ್ತಾ ಇದೆ. ಅನುವಾದದಲ್ಲಿ ಹೇಳ್ತಾರೆ, ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ, ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಸತತಂ ಕೀರ್ತಯಂತೋ ಮಾಂ ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ನಮಸ್ಕಾರಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಈಸಿ ಇದೆ ಇದು. PM ಮಾತಾಜಿ ಓದಿ. ಲಕ್ಷ್ಮೀ PM ಮಾತಾಜಿ. ಓದ್ತೀನಿ ಮಾತಾಜಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ನಾರಾಯಣ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾ. ನಮಸ್ಯಂತ್ಯ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಧನ್ಯವಾದ. ನಮಸ್ಯಂತಶ್ಚ ಅಲ್ಲಿ ನಮಸ್ಯಂತಶ್ಚ ಮಾಂ ಭಕ್ತ್ಯಾ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ ಮಾತಾಜಿ. ಧನ್ಯವಾದ. ಸುಜಾತ ಮಾತಾಜಿ ಓದಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮಾತಾಜಿ, ಮುಂದಕ್ಕೆ ಹೋಗೋ ಮಾತಾಜಿ. ಶ್ಲೋಕ 15. ಜ್ಞಾನ ಯಜ್ಞೇನ ಚ ಅಪಿ ಅನ್ಯೇ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ. ಯಜಂತೋ ಮಾಂ ಉಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತಃ ಮುಖಂ ವಿಶ್ವತೋಮುಖಂ ಬಹುಧಾ ವಿಶ್ವತೋಮುಖಂ
ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ದೀಕ್ಷಿತ ಜ್ಞಾನಯಜ್ಞೇನ ಚಾಪಶ್ಯ ಜಂತೋ ಉಪಾಸತೆ ಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚಾಪರ್ಷದೆ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚಾಪನ್ಯ ಯಜಂತೋ ಮಾಮುಪಾಸತೆ. ಏಕತೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಸಾರಿ, ಇಲ್ಲಿ ಓದಿಸ್ಲಿಲ್ಲ ನಾನು. ಪದಗಳ ಅರ್ಥ ಓದ್ವಾ? ಜ್ಞಾನಯಜ್ಞೇನ ಜ್ಞಾನದ ಅಭಿವೃದ್ಧಿಯಿಂದ ಚ ಕೂಡ ಅಪಿ ಖಂಡಿತವಾಗಿಯೂ ಅನ್ಯೇ ಇತರರು ಯಜಂತಹ ಯಜ್ಞ ಮಾಡುತ್ತಾ ಮಾಂ ನನ್ನನ್ನು ಉಪಾಸತೆ ಆರಾಧಿಸುತ್ತಾರೆ. ಏಕತ್ವೇನ ಏಕತೆಯಲ್ಲಿ, ಪೃಥಕ್ತ್ವೇನ ದ್ವಂದ್ವದಲ್ಲಿ, ಬಹುಧಾ ವೈವಿಧ್ಯದಲ್ಲಿ, ವಿಶ್ವತಃ ಮುಖಂ ಮತ್ತು ವಿಶ್ವರೂಪದಲ್ಲಿ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಮ್ಯೂಟ್ ಮಾಡ್ಕೊಂಡು ಓದ್ಕೊಳ್ಳಿ. ಹರೇ ಕೃಷ್ಣ. ಯಶೋಧ ಮಾತಾಜಿ ಮ್ಯೂಟ್ ಮಾಡ್ಕೊಂಡು ಓದಿ. ಜ್ಞಾನದ ಬೆಳವಣಿಗೆಯಿಂದ ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನು ಅದ್ವಿತೀಯನೆಂದು, ಹಲವು ರೂಪಗಳಲ್ಲಿ ಇರುವವನೆಂದು ಮತ್ತು ವಿಶ್ವರೂಪದಲ್ಲಿಯೂ ಪೂಜಿಸುತ್ತಾರೆ ಅಂತ. ಭಗವಂತನನ್ನ ಬೇರೆ ಬೇರೆ ವಿಧದಲ್ಲಿ ಪೂಜಿಸ್ತಾರೆ. ಒಂದು ಅದ್ವಿತೀಯ ಅಂತ ಒಂದು ಯಜ್ಞದಲ್ಲಿ ನಿರತರಾದ ಇತರರು ಭಗವಂತನನ್ನ ಅದ್ವಿತೀಯ ಅಂತ ಹೇಳಿ ಪೂಜಿಸ್ತಾರೆ. ಮತ್ತೆ ಹಲವು ರೂಪಗಳಲ್ಲಿ ಇರುವವನು ಅಂತ ಹೇಳಿ ಪೂಜಿಸ್ತಾರೆ. ಬಹುಧಾ ವಿಶ್ವತೋಮುಖಂ ವಿಶ್ವರೂಪದಲ್ಲಿ ಪೂಜಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆ ಈ ಒಂದು ಶ್ಲೋಕದ ಅರ್ಥದಲ್ಲಿ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ. ಏಕತೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಓದಿ. ಸುಜಾತ ಮಾತಾಜಿ. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನ ಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಧನ್ಯವಾದಗಳು ಮಾತಾಜಿ. ಇನ್ನೊಮ್ಮೆ ಓದಿ ಮಾತಾಜಿ. ಜ್ಞಾನ ಯಜ್ಞೇನ ಚಾಪನ್ಯೇ ಚಾಪನ್ಯ ಅಲ್ಲ, ಅಲ್ಲಿ ಯಾಕ ಅಡಿವತ್ತಿದೆ ನೋಡಿ ಪಾದಲ್ಲಿ. ಚಾಪನ್ಯೇ ಓದಿ. ಜ್ಞಾನ ಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಧನ್ಯವಾದಗಳು ಮಾತಾಜಿ. ಉಷಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಓದ್ಲಾ? ಓದಿ ಮಾತಾಜಿ. ಆಂಡ್ರೆಸ್ ತೆಗ್ದ್ಬಿಡ್ತೀನಿ ಮಾತಾಜಿ. ಒಳಕೊಂಡ ಪಾಪು ಸೀದಾ ಅಂಗಡಿ ಒಳಕೊಂಡ ಪಾಪು. ಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ. ವಿಶ್ವತೋ ಮುಖಂ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಷಾ ಮಾತಾಜಿ ಓದಿ. ಉಷಾ ಮಾತಾಜಿ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಬಹುಧಾ ವಿಶ್ವತೋ ಮುಖಂ. ಇನ್ನೊಮ್ಮೆ ಓದಿ ಮಾತಾಜಿ. ಉಷಾ ಮಾತಾಜಿ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಧನ್ಯವಾದಗಳು ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ.
ಜ್ಞಾನಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನ ಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಮುಪಾಸತೆ ಏಕತೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಯಶೋಧ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನ ಯಜ್ಞೇನ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮಾತಾಜಿ. ಎಲ್ಲರೂ ಮಾಡ್ಕೋಬೇಕು. ಎಲ್ಲರೂ ಗಲಾಟೆ ಮಾಡ್ತಾರೆ. ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೆ ಮುಖಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಸರಿ ಓಕೆ. ಸರಿ ಪಂಪೆ. ಓಕೆ ಓಕೆ. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಹರೇ ಕೃಷ್ಣ. ಸಾರಿ, ಒಂದು ಕಾಲ್ ಇತ್ತು ಅರ್ಜೆಂಟ್ ನಂಗೆ. ಅಹಂ ಕ್ರತುರಹಂ ಯಜ್ಞಃ ಸ್ವದಾ ಅಹಂ ಅಹಂ ಔಷಧಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾ ಅಹಮಹಂ ಔಷಧಂ ಸ್ವದಾಹಮಹಂ ಔಷಧಂ ಮಂತ್ರಃ ಅಹಂ ಅಹಂ ಏವ ಆಜ್ಯಂ ಮಂತ್ರೋ ಅಹಮಹಂ ವೇವಾಜ್ಯಂ ಮಂತ್ರೋಹಮಹಮೇವಾಜ್ಯಂ ಅಹಂ ಅಗ್ನಿರಹಂ ಹುತಂ ಅಹಂ ಅಗ್ನಿಃ ಅಹಂ ಹುತಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಂ ಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಇಲ್ಲಿ ಪದಗಳ ಅರ್ಥ ನೋಡುವ. ಅಹಂ ನಾನು, ಕ್ರತುಃ ವೈದಿಕ ಕರ್ಮಕಾಂಡವು, ಅಹಂ ನಾನು, ಯಜ್ಞ ಸ್ಮೃತಿ ಯಜ್ಞವು, ಸ್ವದಾ ಆಹುತಿಯು, ಅಹಂ ನಾನು, ಔಷಧಂ ಗುಣಪಡಿಸುವ ಮೂಲಿಕೆಯು, ಮಂತ್ರ ದಿವ್ಯ ಮಂತ್ರವು, ಅಹಂ ನಾನು, ಏವ ಖಂಡಿತವಾಗಿಯೂ, ಆಜ್ಯಂ ತುಪ್ಪವು, ಅಹಂ ನಾನು, ಅಗ್ನಿಃ ಅಗ್ನಿಯು, ಅಹಂ ನಾನು, ಹುತಂ ಅರ್ಪಣೆಯು. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. ಇಲ್ಲಿ ಆಜ್ಯ ಅಂತ ಹೇಳಿದ್ರೆ ತುಪ್ಪ, ಆಜ್ಯ ಹೇಳ್ತಾರೆ ತುಪ್ಪಕ್ಕೆ. ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ ಅಂತ ಹೇಳಿದ್ರೆ ಎಲ್ಲವೂ ನಾನೇ ಅಂತೇಳಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭೌತಿಕದಲ್ಲಿ ಏನೆಲ್ಲ ಇಲ್ಲಿ ನಮ್ಗೆ ಒದಗಿಸಿಕೊಟ್ಟಿದ್ದಾರೆ ಎಲ್ಲವೂ ಕೂಡ ನಾನೇ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ. ಸ್ವದ ಅಂತ ಹೇಳಿದ್ರೆ ಆಹುತಿ, ನಾನೇ ಆಹುತಿಯು ಅಂತ ಹೇಳುವಂತದ್ದು. ಸ್ವದಾಹಂ ಅಹಂ ಔಷಧಂ. ಮಂತ್ರೋಹಂ ಅಹಂ ಏವಾಜ್ಯಂ.
ಮಂತ್ರೋಹಮಹೇವಾಜಂ ಅಹಮಗ್ನಿರಹಂ ಹುತಂ ಅಹಮಗ್ನಿರಾಹುತಂ ಅಹಂ ಕ್ರತುರಹಂ ಯಜ್ಞಃ ಅಹಂ ಕ್ರತುರತರಂ ಯಜ್ಞಃ ಸ್ವದಾ ಅಹಮಹಮೌಷಧಂ ಸ್ವದಾ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಮಂತ್ರೋಹಮೇವಾಜಂ ಅಹಮಗ್ನಿರಹಂ ಹುತಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಅಹಂ ಕ್ರತುರಹಂ ಯಜ್ಞೇ ಚ ಸ್ವದಾ ಅಹಮಹ ಔಷಧಂ ಮಂತ್ರೋಹಮಹಮೇವಾಜ್ಯಂ ಮಂತ್ರೋಹಮಹಮೇವಾಜಂ ಅಹಮಗ್ನಿರಹಂ ಹುತಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಂ ಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಂ ಸ್ವದಾಹಮೌಷಧಂ ಮಂತ್ರೋಹಮಹಮೇವಾಜಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಹಂ ಕ್ರತುರಹಂ ಯಜ್ಞಂ ಸ್ವದಾಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಮಗ್ನರ. ಹರೇ ಕೃಷ್ಣ. ಓದ್ಬೋದಾ? ಇನ್ನೊಂದ್ಸಲ ಓದಿಸ್ಬೇಕಾ? ಓದ್ಬೋದಲ್ಲ? ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಭಕ್ತಿ ಶಕ್ತಿ ಹೋಗ್ತೀನಿ ನಾನು. ಓದಿ ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಅಹಂ ಕೃತುರಹಂ ಯಜ್ಞಃ ಸ್ವದಾಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ. ಧನ್ಯವಾದಗಳು. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅಹಂ ಕೃತರಂ ಯಜ್ಞಃ ಸ್ವದಾಹಂ ಔಷಧಂ ಮಂತ್ರೋಹಂ ಹಮೇವಾಜ್ಯಂ ಅಹಂ ಅಗ್ನಿರಂ ಹುತಂ. ಅಹಮಗ್ನಿರಹಂ ಹುತಂ. ಅಹಮಗ್ನಿರಂ ರಹಂ ಅಲ್ಲಿ ರಹಂ. ಫಸ್ಟ್ ಲೈನ್ ಅಲ್ಲಿ ಕೂಡ ರಮ್ ಹೇಳಿದ್ರಿ ನೀವು. ಅಹಂ ಕ್ರತುರಹಂ ಯಜ್ಞಃ, ಇಲ್ಲಿ ಅಹಂ ಅಗ್ನಿರಹಂ ಹುತಂ. ಇನ್ನೊಂದ್ಸಲ ಹೇಳ್ತೇನೆ ಮಾತಾಜಿ. ಶ್ಲೋಕ 16. ಅಹಂ ಕ್ರತುರಂ ಯಜ್ಞಃ. ಅಲ್ಲಿ ಕ್ರತುರ್ ಅಹಂ, ಅಲ್ಲಿ ಅಹಂ ಬರ್ಲೇಬೇಕು. ಅಹಂ ಕ್ರತುರಹಂ ಯಜ್ಞಃ. ಅಹಂ ಕ್ರತುರಂ ರಹಂ ರಹಂ. ಹಾ ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಔಷಧಃ ಮಂತ್ರೋಹಂ ಹಮೇವಾಜ್ಯಂ ಅಹಮಗ್ನಿರಹಂ ಹುತಃ. ಹುತಂ. ಅಹಮಗ್ನಿರಹಂ ಹುತಂ. ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ. ಮಾತಾಜಿ ನಾನ್ ಬೇರೆ ಕ್ಲಾಸ್ ಹೋಗ್ಬೇಕು, ಓದ್ಬಿಡ್ತೀನಿ ಮಾತಾಜಿ. ಓದಿ ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವಾದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಂ ಮಾತಾಜಿ, ನಿಮ್ಗೆ ಕ್ಲಾಸಿಗೆ ಹೋಗ್ಲಿಕ್ಕಿದೆಯಾ? ಓದಿ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ. ಓದ್ತೀನಿ ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ. ಇನ್ನೊಂದ್ಸತಿ ಓದ್ಲಾ ಮಾತಾಜಿ? ಸರಿ ಬರ್ಲಿಲ್ಲ. ಓದಿ. ಅಡ್ವರ್ಟೈಸ್ಮೆಂಟ್. ಅಹಂ ಕ್ರತುರಹಂ ಯಜ್ಞಃ
स्वदाहर्महमूषधं ಮಂತ್ರೋಹಮಹಮೇವಾರ್ಜಂ ಅಹಮಗ್ನಿರಹಂ ಹುತಂ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗ ಮಾತಾಜಿ. ಓಕೆ, ಇದು ಸ್ವಲ್ಪ ಇದಿದೆ, ಓದಿಸ್ಬೋದಿತ್ತ ಅಂತ ಒಂದಿಬ್ರಿಗೆ, ಇಲ್ಲಾದ್ರೆ ನಾಳೆ ರಿಪೀಟ್ ಮಾಡುವಾಗ ಓದಿಸುವ. ಹರೇ ಕೃಷ್ಣ ಮಾತಾಜಿ. ನಾನು ಓದಿ ಮಾತಾಜಿ. ಹರೇ ಕೃಷ್ಣ. ಆಲ್ಫಾಬೆಟಿಕ್ ವಾಯ್ಸ್ ಮಾತಾಜಿ, ನಿಮ್ದು ಟರ್ನ್ ಬರ್ತದೆ ಮಾತಾಜಿ. ನಂದಿನಿ ಹರೇ ಬರ್ತಿದ್ದಾರಾ? ಕೃಷ್ಣ ನಂದು ಮಾತಾಜಿ. ಓದ್ಲಾ ಮಾತಾಜಿ? ಅಹಂ ಅಹಂ ಕ್ರತುರಹಂ ಯಜ್ಞಃ. ಅಹಂ ಕತುರಹಂ ಯಜ್ಞಂ ಸ್ವದಾಹಂ ಅದು ಅಹಂ ಯಜ್ಞಃ ಔಷಧಂ ಮಾತಾಜಿ. ಮಂತ್ರೋಹಂ ಮಹಿವ್ಯಾಜ್ಯಂ ಅಹಂ ಅಗ್ನಿರಹಂ ಹುತಂ. ಹರೇ ಕೃಷ್ಣಮಾಜಿ. ಹರೇ ಸರಿ ಕೃಷ್ಣ. ಆಯ್ತು ರೀ? ಸರಿ ಆಯ್ತು ಅಂದ್ರೆ ಅಲ್ಲಿ ಯಜ್ಞಃ ಅಂತ ಹೇಳ್ಬೇಕು, ಯಜ್ಞಂ ಅಲ್ಲ, ಯಜ್ಞಃ ಬರುತ್ತೆ. ಯಜ್ಞ ಕರೆಕ್ಟ್. ಅಹಂ ಕುತರಹಂ ಯಜ್ಞಃ. ಅಹಂ ಕ್ರತುರಹಂ ಕುತೂಹಂ. ಯಜ್ಞಃ. ಕುತುರಹಂ ಕ್ರತು ಕ್ರತು ಕೃತು. ಹಾ, ಅಹಂ ಕುತೂರಹಂ ಕುತುರಹಂ ಯಜ್ಞ ಸ್ವದಾಹಂ ಅಹಂ ಔಷಧಂ. ಮಂತ್ರೋಹಂ ಹಮಿವ್ಯಾಜ್ಯಂ ಅಹಂ ಹಮಗ್ನಿಹರಂ ಅಗ್ನಿರಹಂ ಹುತಂ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ನಂದಿನಿ ಮಾತಾಜಿ. ಟ್ರೈ ಮಾಡಿ ಅಹಂ ಕತುರ ಅಹಂ ಯಜ್ಞಃ ಸ್ವಾದಾ ಅಹಂ ಔಷಧಂ. ಸ್ವಾದ ಇಲ್ಲ, ಅಲ್ಲಿ ಸ್ವದ ಆಯ್ತಾ, ರಸ್ವ ಇರೋದು, ದೀರ್ಘ ಇಲ್ಲ. ಅಹಂ ಔಷಧಂ ಮಂತ್ರೋಹಂ ಅಹಂ ಮೇವಾಜ್ಯಂ ಅಹಂ ಅಗ್ನಿರಹಂ ಹುತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 17. ಪಿತಾ ಅಹಂ ಅಸ್ಯ ಜಗತಃ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ ವೇದಂ ಪವಿತ್ರ ಓಂಕಾರ ಋಕಂ ಸಾಮ ಯಜುರ್ವೇ ಯಜುರೇವ ಚ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ ವೇದ್ಯಂ ಪವಿತ್ರ ಓಂಕಾರ ಋಕ್ಸಾಮ ಯಜುರ್ದೇವ ಚ. ಇಲ್ಲಿ ಪದಗಳ ಅರ್ಥ ನೋಡುವ. ಪಿತಾ ತಂದೆಯು, ಅಹಂ ನಾನು, ಅಸ್ಯ ಈ, ಜಗತಃ ವಿಶ್ವದ, ಮಾತಾ ತಾಯಿಯು, ದಾತ ಆಧಾರನು, ಪಿತಾಮಹ ಅಜ್ಜನು, ವೇದ್ಯಂ ತಿಳಿಯಬೇಕಾದ, ಪವಿತ್ರಂ ಪವಿತ್ರಗೊಳಿಸುವ, ಓಂಕಾರಃ ಓಂಕಾರವು, ಋಗ್ವೇದವು, ಸಾಮವೇದವು, ಯಜುರ್ವೇದವು, ಏವ ಖಂಡಿತವಾಗಿಯೂ, ಚ ಮತ್ತು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು, ಓಂಕಾರ ನಾನೇ, ಋಕ್ ಸಾಮ ಮತ್ತು ಯಜುರ್ವೇದಗಳು ಅಂತೇಳಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ಪಿತಾ ಅಹಂ ಮಚ್ಚ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮ ಯಜುರೇವ ಚ ವೇದಂ ಪವಿತ್ರ ಓಂಕಾರ ಋಕ್ಸಾಮ ಯಜುರೇವ ಚ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ
ಪವಿತ್ರಮೋಂಕಾರ ಋಕ್ಸಾಮಾಯಜುರೇವ ಚ पिता अहमस्य जगतो माता दाता पितामहं वेदं पवित्र ओंकार ऋक्साम यजुर्रेव च ವೇದಂ ಅಲ್ಲ, ಅದು ವೇದ್ಯಂ. ವೇದ್ಯ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕಾದ್ದು ಅಂತೇಳಿ. ವೇದಂ ಅಲ್ಲ, ವೇದ್ಯಂ. वेद्यं 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 पवित्र ಪಿತಾಮಹಸ್ಯ ಜಗತೋ ओंकार ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಾಯಜುರೇವ ಚ. पिताहमस्य जगतो माता दाता पितामहः वेद्यं पवित्रमोंकार वेदं पवित्र ओंकार ऋक्साम यजुर्रेव च. ಓದಿಸಿ ಮಾತಾಜಿ. ಅದ್ವೈತ್ ಪ್ರಭುಜಿ ಓದಿ. हरे कृष्ण. पितामहस्य जगतो माता धाता पितामहः वेद्यं पवित्रमोंकार ऋक्सामायजुरेव च. ಹರೇ ಕೃಷ್ಣ. ಮುತ್ತಯ್ಯ ಮಾತಾಜಿ ಓದಿ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯ ಪವಿತ್ರಾಮೋಂಕಾರ ಋಕ್ಸಾಮ ಯಜುರೇವ ಚ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಚಂದನ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯುಜರೇವ ಚ. ಋಕ್ಸಾಮಯುಜರೇವ ಚ. ಋಕ್ಸಾಮಯುಜರೇವ ಚ. ಯಜು ಅಲ್ಲಿ ಯುಜು ಅಲ್ಲ, ಯಜು. ಸಾರಿ ಮಾತಾಜಿ, ಇನ್ನೊಂದ್ಸಲಿ ಓದ್ತೀನಿ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯುಜರೇವ ಚ. ಹರೇ ಕೃಷ್ಣ. ಚಂದ್ರಶೇಖರ್ ಮಾತಾಜಿ ಓದಿ. हरे कृष्ण माताजी. पितामहस्य जगतो माता दाता पितामहः वेदं पवित्रमोंकार ऋक्साम यजुरेव च. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಓದಿ. ಭಕ್ತೈನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಧನ್ಯವಾದಗಳು. ಮುಂದಕ್ಕೆ ಹೋಗೋ ಮಾತಾಜಿ. ಓಕೆ, ಶ್ಲೋಕ 18. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತ್ ಗತಿ ಭರ್ತಾ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತ್. ಪ್ರಭವಃ ಪ್ರಳಯಃ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ ಬೀಜಮವ್ಯಯಂ ನಿಧಾನಂ ಬೀಜಮವ್ಯಯಂ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಅಲ್ಲಿ ಪ್ರಭವ ಅಂತ ಇರುವಂತದ್ದು ಪ್ರಭವಂ ಅಲ್ಲ, ಪ್ರಳಯಂ ಅಲ್ಲ. ಪ್ರಳಯ ಪ್ರಭವ ಅಂತ ಬರುವಂತದ್ದು ವಿಸರ್ಗ ಅಲ್ಲಿ ಇರುವುದು ನೋಡಿ. ಅದು ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್. गतिर्भर्ता प्रभुः साक्षी शरणं प्रभव प्रलयस्थानं निधानं बीजमव्ययम्. बीजमव्ययम् अव्ययम् बीजमव्ययम्
ಬೀಜಂ ಅವ್ಯಯಂ ಪದಗಳ ಅರ್ಥ ನಿಧಾನಂ ನೋಡುವ. ಬೀಜವ್ಯಯಂ. ಮ್ಯೂಟ್ ಮಾಡ್ಕೊಳ್ಳಿ. ಪದಗಳ ಅರ್ಥ ನೋಡುವ. ಗತಿಹಿ ಗುರಿಯು, ಭರ್ತ ಪೋಷಕನು, ಪ್ರಭುವು ಸ್ವಾಮಿಯು, ಸಾಕ್ಷಿ ಸಾಕ್ಷಿಯು, ನಿವಾಸಃ ವಾಸಸ್ಥಾನವು, ಶರಣಂ ಆಶ್ರಯನು, ಸುಹೃತ್ ಅತ್ಯಂತ ಆತ್ಮೀಯ ಮಿತ್ರನು, ಪ್ರಭವಃ ಸೃಷ್ಟಿಯು, ಪ್ರಳಯವು, ಸ್ಥಾನಂ ತಳಹದಿಯು, ನಿಧಾನಂ ವಿಶ್ರಾಂತಿ ಸ್ಥಾನವು, ಬೀಜವು, ಅವ್ಯಯಂ ನಾಶರಹಿತನು. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ ಅಂತ ಈ ಒಂದು ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಭಗವಂತ. ಗತಿರ್ ಭರ್ತ ಪ್ರಭು ಸಾಕ್ಷಿ, ಗತಿ ಭರ್ತ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ, ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ, ನಿಧಾನಂ ಬೀಜಮವ್ಯಯಂ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸಂ ಶರಣಂ ಸುಹೃತ್, ಪ್ರಭವಂ ಪ್ರಳಯಂ ಸ್ಥಾನ, ನಿಧಾನಂ ಬೀಜಮವ್ಯಯಂ. ಬೀಜಮವ್ಯಯಂ. ದೀಪಾಮಾಳಿಕಾ ಮಾತಾಜಿ ಓದಿ. ಹರೇ ಕೃಷ್ಣ. ಗತಿರ್ ಭರ್ತಾ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸಃ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಮಾತಾಜಿ ನಂದು ಬರ್ಲೇ ಇಲ್ಲ. ಓದ್ತೀನಿ ಮಾತಾಜಿ. ಗಾಯತ್ರಿ ಮಾತಾಜಿನಾ? ಓದ್ತೀನಿ ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ನಂತರ ಗಾಯತ್ರಿ ಓದ್ತೀನಿ ಮಾತಾಜಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಒಂದೇ ಸಲ ಆಗಿದ್ದು. ಓದಿ ಮಾತಾಜಿ ಓದಿ ಓದಿ. ಗತಿರ್ಭರ್ತಾ ಪ್ರಭು ಸಾಕ್ಷಿ, ನಿವಾಸ ಶರಣಂ ಸುಹೃತ್, ಪ್ರಭವ ಪ್ರಳಯ ಸ್ಥಾನಂ, ನಿಧಾನಂ ಬೀಜಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹಿಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 19. ತಪಾಮಿ ಅಹಂ ವರ್ಷಂ ನಿಗೃಣಾಮಿ ಉತ್ಸಜಾಮಿ ಚ ತಪಾಮ್ಯಹಂ ಅಹಂ ವರ್ಷಂ
ನಿಗೃಹ್ಣಾಮುತ್ಸ್ಯಜಾಮಿ ಚ ನಿಗೃಹ್ಣಾಮುತ್ಸ್ಯಜಾಮಿ ಚ ಅಮೃತಂ ಚೈವ ಅಮೃತಂ ಚೈವ ಮೃತ್ಯುಶ್ಚ ಮೃತ್ಯುಶ್ಚ ಸತ್ ಅಸತ್ ಅಸತ್ ಸದ್ ಅಸತ್ ಚ ಅಸತ್ ಸಚ್ಚ ಅಹಂ ಅರ್ಜುನ ಅಹಂ ಅರ್ಜುನ ಸದಸಚ್ಚಾಹಂ ಅರ್ಜುನ ಸಜ್ಜಾಮಿ ಅರ್ಜುನ ತಪಾಮ್ಯಹಮಹಂ ವರ್ಷಂ ತಪಾಮಹಂ ವರ್ಷಂ ನಿಗೃಹ್ಣಾಮುತ್ಸ್ಯಜಾಮಿ ಚ ನಿಗ್ರಹಾಣ್ಯಮಶ್ಯಜಾಮಿ ಚ ನಿಗೃಹ್ಣಾಮುತ್ಸ್ಯಜಾಮಿ ಚ ನಿಗ್ರಹಾಮಶ್ಯಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ ಹರೇ ಕೃಷ್ಣ. ನಾನು ಆ ಪದಗಳ ಅರ್ಥ ನೋಡುವ. ತಪಾಮಿ ಶಾಖ ನೀಡುತ್ತೇನೆ, ಅಹಂ ನಾನು, ವರ್ಷಂ ಮಳೆಯನ್ನು, ನಿಗ್ರಹಣಾಮಿ ತಡೆ ಹಿಡಿಯುತ್ತೇನೆ, ಉತ್ಸಜಾಮಿ ಕಳುಹಿಸುತ್ತೇನೆ, ಚ ಮತ್ತು ಅಮೃತಂ ಅಮರತ್ವವು, ಚ ಮತ್ತು ಏವ ಖಂಡಿತವಾಗಿಯೂ, ಮೃತ್ಯುಹು ಮರಣವು, ಚ ಮತ್ತು ಸತ್ ಚೇತನವು, ಅಸತ್ ಜಡವು, ಚ ಮತ್ತು ಅಹಂ ನಾನು, ಅರ್ಜುನನೇ ಹೇಳ್ತಾ ಇದ್ದಾರೆ ಅನುವಾದದಲ್ಲಿ. ಅರ್ಜುನನೇ, ನಾನು ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾರೆ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮುತ್ಸ್ಯಜಾಮಿ ಚ ತಪಾಮಹಮಹಂ ವರ್ಷಂ ನಿಗ್ರಹಣ್ಯಾಮಶ್ಯಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಮ ಅರ್ಜುನ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮುತ್ಸ್ಯಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ ತಪಾಮಹಮಹಂ ವರ್ಷ ನಿಗ್ರಹಣ್ಯ ಮೃತ್ಯುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಶ್ಚಾಹಮರ್ಜುನ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮುತ್ಸ್ಯಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ ತಪಾಮ್ಯಹಮಹಂ ವರ್ಷ ನಿಗ್ರಹಣ್ಯಮುತ್ಸ್ಯಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಶ್ಚಾಹಮರ್ಜುನ. ಹರೇ ಕೃಷ್ಣ. ಮತ್ತೆ ಓದಿಸ್ತೀರಾ? ಓದಿಸ್ತೀನಿ ಮಾತಾಜಿ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮುತ್ಸ್ಯಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಧನ್ಯವಾದಗಳು ಪ್ರಭುಜಿ. ನೆಕ್ಸ್ಟ್ ಲೋಕೇಶ್ ಪ್ರಭುಜಿ ಓದಿ. ತಪಾಮ್ಯಹಂ ವರ್ಷಂ ನಿಗೃಹ್ಣಾಮ್ಯುತ್ಸ್ಯಜಾಮಿ ಚ ಸುಜಾಮಿ ಚ ನಿಗೃಹ್ಣಾಮ್ಯುತ್ಸ್ಯಜಾಮಿ ಚ ನಿಗೃಹ್ಣಾಮ್ಯುತ್ಯ. ಇನ್ನೊಂದ್ಸಲ ಮಾತಾಜಿ ಅದೊಂದು. ಹರೇ ಕೃಷ್ಣ ಹೇಳಿ, ಓದಿ. ಹರೇ ಕೃಷ್ಣ. ನಿಗೃಹ್ಣ ತಪಾಮಿ ಅಹಂ ವರ್ಷಂ ಅಹಂ ವರ್ಷಂ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮುತ್ಸ್ಯಜಾಮಿ ಚ ನಿಗೃಹ್ಣಾಮುತ್ಸ್ಯಜಾಮಿ ಚ ಅಮೃತಂ ಚೈವ ಮೃತ್ಯು ಚ ಸದಸಚ್ಚಾಹಮರ್ಜುನ ಸದಸಚ್ಚಾಹಮರ್ಜುನ ಅಲ್ಲಿ ಸದ್ ಅಸತ್ ಅಂತ ಬರುತ್ತೆ. ಅಲ್ಲಿ ಸತ್ ಅಸತ್
ಚ ಅಹಂ ಅಂತ ಬರುತ್ತೆ. ಚೆನ್ನಾಗಿದೆ ನೋಡು. ಸದಸಚ್ಚಾಹಂ ಅರ್ಜುನ. ನೀನೇ ಕೇಳ್ತೀಯ ಮತ್ತೆ ಆಗ ಹಾಕೊಂಡಿದ್ರೆ ಉಗಿತಿದ್ದೆ. ಎರಡ್ ರಕನು ನೋಡು. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಲೋಕೇಶ್ ಪ್ರಭುಜಿಗೆ ಮ್ಯೂಟ್ ಆಯ್ತದ. ನಾನು ಅವ್ರನ್ನ ಮ್ಯೂಟ್ ಮಾಡ್ಲಿಕ್ಕೆ ಹೋಗಿ ಇದು ಆನ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಮಾಡ್ಕೊಂಡೆ ಮಾತಾಜಿ. ಓದಿ ಓದ್ಬೇಕಾ ಮತ್ತೆ ಓದಿ ಓದಿ ಓದಿ. ತಪಹಾಮ್ಯಹಮಹಂ ವರ್ಷಂ ತಪಾಮ್ಯಹಮಹಂ ವರ್ಷಂ. ತಪಾಹಂ ಬರ್ತಾ ಇಲ್ಲ ಮತ್ತೆ ಯಾಕೋ ಗಂಟ್ಲಲ್ಲಿ. ಇಲ್ಲ ನೋಡಿ, ಅಲ್ಲಿ ತಪಾಮಿ ಅಹಂ ಅಹಂ ವರ್ಷಂ ಅಂತ ಇರುವಂತದ್ದು. ತಪಾಮಿ ಅಹಂ ತಪಾಮ್ಯಹಂ ಹಂ ವರ್ಷಂ ತಪಾಮ್ಯಹಂ ಹಂ ವರ್ಷಂ. ಅಹಂ ವರ್ಷಂ ಅಂತ ಹೇಳ್ಬೋದು, ಅಥವಾ ಮಹಂ ಅಂತ ಹೇಳ್ಬೋದು. ತಪಾಮಿ ಅಹಂ ತಪಾಮ್ಯಹಂ, ಅಲ್ಲಿ ತಪಾಮ್ಯಹಂ ಅಹಂ ವರ್ಷಂ. ತಪಾಮ್ಯಹಂ ಹಂ ವರ್ಷಂ. ನಿಗೃಹ್ಣಾಮುತ್ಸ್ಯಜಾಮಿ ಚ ನಿಗೃಹ್ಣಾಮುತ್ಸ್ಯಜಾಮಿ ಚ ಅಮೃತಂ ಚೈವ ಮೃತ್ಯಚ್ಚ ಸದಾಶ್ಚಾಹಮರ್ಜುನ. ಸದಸಚ್ಚಾಹಮರ್ಜುನ. ಸದಾಸಚ್ಚಾಹಮರ್ಜುನ. ಹರೇ ಕೃಷ್ಣ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಪಾಮ್ಯಹಂ ವರ್ಷಂ ತಪಾಮ್ಯಹಂ ವರ್ಷಂ ತಪಾಮಹಂ ವರ್ಷಂ ನಿರ್ಗುಣಮುತ್ಸ್ಯಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಶ್ಚಾಹಮರ್ಜುನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುಸ್ಸುಜಾಮಿ ಚ ಅಮೃತಂ ಚೈವ ಮೃತ್ಯಶ್ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಓದಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮೃತ್ಸ್ಯಜಾಮಿ ಚ ಅಮೃತಂ ಚೈವ ಅಮೃತಶ್ಚ ಅಮೃತಂ ಚೈವ ಮೃತ್ಯುಶ್ಚ ಸದಾಸಚ್ಚಾಹಮರ್ಜುನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ. ಶ್ಲೋಕ 20. ತ್ರೈವಿದ್ಯಾ ಸೋಮಪಾಹ ಭೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್ ತ್ರೈವಿದ್ಯಮಾಂ ಸೋಮಪಾಪೂತ ಪಾಪಾಃ
सोमपसोपूतपापः यज्ञैरिष्ट्वा यज्ञैरिष्ट्वा स्वर्गतिं प्रार्थयन्ते यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् अश्नन्ति दिव्यान् दिवि देवभोगान् ಇಲ್ಲಿ ಪದಗಳ ಅರ್ಥ ನೋಡುವ. ತ್ರೈವಿದ್ಯಾಹ ಅಂತ ಹೇಳಿದ್ರೆ 3 ವೇದಗಳನ್ನ ತಿಳಿದವರು, ಮಾಂ ನನ್ನನ್ನು, ಸೋಮಪಾಹ ಸೋಮರಸವನ್ನು ಪಾನ ಮಾಡುವವರು, ಪೂತ ಶುದ್ಧವಾದ, ಪಾಪಾಹ ಪಾಪಗಳುಳ್ಳವರು, ಯಜ್ಞೈಹಿ ಯಜ್ಞಗಳಿಂದ, ಇಷ್ಟ್ವಾ ಪೂಜಿಸುತ್ತಾ, ಸ್ವಹಗತಿಂ ಸ್ವರ್ಗದ ಮಾರ್ಗವನ್ನು, ಪ್ರಾರ್ಥಯಂತೆ ಪ್ರಾರ್ಥಿಸುತ್ತಾರೆ, ತೇ ಅವರು, ಪುಣ್ಯಂ ಪುಣ್ಯವನ್ನು, ಅಸಾಧ್ಯ ಹೊಂದಿ, ಸುರ ಇಂದ್ರ ದೇವೇಂದ್ರನ, ಲೋಕಂ ಲೋಕವನ್ನು, ಅಶ್ನಂತಿ ಭೋಗಿಸುತ್ತಾರೆ, ದಿವ್ಯಾನ್ ಸ್ವರ್ಗೀಯ, ದಿವಿ ಸ್ವರ್ಗದಲ್ಲಿ, ದೇವಭೋಗಾನ್ ದೇವತೆಗಳ ಸುಖಗಳನ್ನು. ಅನುವಾದದಲ್ಲಿ ಹೇಳ್ತಿದ್ದಾರೆ, ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖವನ್ನು ಸವಿಯುತ್ತಾರೆ ಅಂತ ಹೇಳ್ತಾ ಇದೆ. ಯಾರು ವೇದಗಳನ್ನ ಅಭ್ಯಾಸ ಮಾಡಿದವರು ಅಂತವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡು ಅಲ್ಲಿ ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಮತ್ತೆ ಸ್ವರ್ಗ ಸುಖವನ್ನ ಅನುಭವಿಸುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತ್ರೈವಿದ್ಯ ಮಾಂ ಸೋಮ ಪಾಪೂತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् अश्नन्ति दिव्यान् दिवि देवभोगान् अश्नन्ति दिव्यान् दिवि देवभोगान् अश्नन्ति दिव्यान् दिवि देवभोगान् त्रैविद्य मां सोमपापूत पापाः यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् त्रैविद्य मां सोमपापूत पापाः यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् त्रैविद्य मां सोमपापूत पापाः यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् त्रैविद्या मां सोमपापूत पापाः यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಹರೇ ಕೃಷ್ಣ. ಓದಿಸಬಹುದು ಮಾತಾಜಿ, ಕೊನೆ ಶ್ಲೋಕ ಇದು. ಎಸ್ ಮಾತಾಜಿ ಓದಿ. ಪದ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯ ಮಾಂ ಸೋಮಪಃ ಪೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದಗಳು. ಮಾತಾಜಿ ಓದಿ. ತ್ರೈವಿದ್ಯ ಮಾಂ
सोमपापाः यज्ञैरिष्ट्वा स्वर्गं च प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಪ್ರಿಯಾಂಕಾ ಕಿತ್ತೂರು ಮಾತಾಜಿ ಓದಿ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯಮಾಂ ಸೋಮಾಪಪೂತ ಪಾಪಾಃ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. हरे कृष्ण. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತ್ರೈವಿದ್ಯಮಾಂ ಸೋಮಪಾಪೂತ ಪಾಪಾಃ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಿವಶಂಕರ್ ಪ್ರಭುಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ತ್ರೈವಿದ್ಯಮಾಂ ಸೋಮಾಪಃ ಪೂತ ಪಾಪಃ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಹರೇ ಕೃಷ್ಣ. ಧನ್ಯವಾದಗಳು. ಸುಲೋಚನಾ ಮಾತಾಜಿ ಓದಿ. ಸುಲೋಚನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ತ್ರೈವಿದ್ಯಮಾಂ ಸೋಮಾಪಪೂತ ಪಾಪ ಯಜ್ಞೈವೃಷ್ಟ ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यां दिवि देवभोगान्. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಮಾದೇವಿ ವೆಂಕಟೇಶ್ ಮಾತಾಜಿ. ಮಾತಾಜಿ ಬೇಗ ಅನ್ಮಿಟ್ ಆಗೋದೇ ಇಲ್ಲ ಒಂದು ಸತಿ. ಶ್ಲೋಕ 20. ತ್ರೈವಿದ್ಯಮಾಂ ಸೋಪಪಾಪೂತ ಪಾಪಾಃ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. हरे कृष्ण. ಧನ್ಯವಾದಗಳು. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಆಯ್ತಲ್ವಾ? ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ. ತ್ರೈವಿದ್ಯಮಾ ಸೋಮಾಪಪೋತ ಪೂತ ಪಾಪಾಹ. ಅಲ್ಲಿ ಪೂತ ಪಾಪಾಹ ಉಂಟು. ತ್ರೈವಿದ್ಯಮಾ ಸೋಮಪಾಪೂತ ಪಾಪಾಹ ಪೂತ ಪಾಪ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಯಶೋಧ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಶೋಧ ಮಾತಾಜಿದ್ ವಾಯ್ಸೇ ಕೇಳಿಲ್ಲ ಇವತ್ತು ನಂಗೆ. ತ್ರೈವಿದ್ಯಮಾಂ ಸೋಮಾಪಃ ಪೂತ ಪಾಪಂ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान्. हरे कृष्ण. ಹರೇ ಕೃಷ್ಣ. ಧನ್ಯವಾದಗಳು. ಸರಿಯಾಗಿ ಸೌಮ್ಯ ವಿಜಯ್ ಮಾತಾಜಿ ಓದಿ. ಸೌಮ್ಯ ವಿಜಯ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನುಸೂಯ ಮಾತಾಜಿ ಓದಿ. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅವರು ಅಲ್ವಾ? ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಶ್ಲೋಕ 20. ತ್ರೈವಿದ್ಯಮಾಂ ಸೋಮಾಪಪೂತ ಪಾಪ ಯಜ್ಞೈರಿष्ट्वा ಸ್ವರ್ಗತಿ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಇಲ್ಲಿ ತೇ ಪುಣ್ಯ ಮಾಸಾದ್ಯ ಅಂತ ಉಂಟು, ದೀರ್ಘ ಉಂಟಲ್ಲಿ. ಮಾಸಾದ್ಯ ಅಲ್ಲ, ಮಾಸಾದ್ಯ. ते पुण्यमासाद्य सुरेन्द्रलोकम् ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಹರೇ ಕೃಷ್ಣ. ಹರೇ ಕೃಷ್ಣ. ದಾನೇಶ್ ಮಾತಾಜಿ ಓದಿ. ಅಲ್ಫಾ ದಾನೇಶ್ ಮಾತಾಜಿ ಮೀನ್ಸ್ ವಸುಧಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ತ್ರಿವಿದ್ಯಮಾಂ ಸೋಮಪಾಹ ಪೂತ ಪಾಪಾಹ ಯಜ್ಞೈರಿष्ट्वा ಸ್ವರ್ಗತಿಂ ಪ್ರಾರ್ಥಯತೆ ते पुण्यमासाय
ಸುರೇಂದ್ರ ಲೋಕಂ ಅಶ್ನತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ, ಹರೇ ಧನ್ಯವಾದಗಳು. ಕೃಷ್ಣ ನೀವು ಮಾತಾಜಿ. ಮಿಸ್ಟೇಕ್ ಮಾಡಿದ್ದು ಅಲ್ಲಿ ಪ್ರಾರ್ಥಯಂತೆ ಅಲ್ಲ, ಮತ್ತೆ ಅಶ್ನತಿ ಅಲ್ಲ, ಅಶ್ನಂತಿ. ಅಶ್ನಂತಿ ಅಲ್ಲಿ ಪ್ರಾರ್ಥಯಂತೆ. ಪ್ರಾರ್ಥಯಂತೆ. ಹಾ, ಹರೇ ಕೃಷ್ಣ. ತ್ರಿವಿದ್ಯಾ ಮಾಂ ಸೋಮಪಾಹ ಪೂತ ಪಾಪಾಹ ಯಜ್ಞೇರಿಷ್ಟಾವ ಸ್ವರ್ಗತಿಂ ಪ್ರಾರ್ಥಯತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನನಗ ಸರಿ ಬರೋದಿಲ್ರಿಪಾ. ಪರವಾಗಿಲ್ಲ, ಕಲಿತೀರಿ. ಚಂದನಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತ್ರೈವಿದ್ಯಮಾಂ ಸೋಮ ಪಾಪೂತ ಪಾಪಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿದ್ಯಮಾಂ ಸೋಮ ಪಾಪೋ ಪೂತ ಪಾಪ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾ ದಿವಿ ದೇವ ಭೋಗ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೈವಿಧ್ಯಮಾಂ ಸೋಮಪಾ ಪೂತ ಪಾಪಃ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾಪ್ತಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವ್ಯ ದೇವ ಭೋಗಾನ್. ದಿವಿ ದೇವ ಭೋಗಾನ್. ಅಶ್ನಂತಿ ದಿವ್ಯಾನ್ ದಿವ್ಯ ದೇವ ಭೋಗಾನ್. ಹರೇ ಕೃಷ್ಣ, ಧನ್ಯವಾದ. ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಟೈಮ್ ಆಗಿದೆ, ಬೇಗ ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾಂತಮಣಿ ಮಾತಾಜಿ. ಲಿಂಗನಗೌಡ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 20 ತ್ರೈವಿದ್ಯಮಾಂ ಸೋಮಪಾಹ ಪೂತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ, ಧನ್ಯವಾದಗಳು. ಲೋಕೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಃ ತ್ರೈವಿದ್ಯಾ ಮಾಂ ಸೋಮಪಾಹ ಭೂತಪಾಪಃ ಯಜ್ಞೈರಿಷ್ಟ ಸ್ವರ್ಗಂತಿ ಸ್ವರ್ಗತಿಂ ಪ್ರಾರ್ಥಯಂತೆ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ಅಶ್ನಂತಿ. ಕರೆಕ್ಟ್, ಅಶ್ನಂತಿ ದಿವ್ಯಾನ್ ದಿವ್ಯಾನ್ ಭೋಗಾನ್. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ. ಲೋಕೇಶ್ ಪ್ರಭುಜಿ ಓದಿ. ಓದಿದ್ದು ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಅಲ್ಪ ಗಣೇಶ್ ಮಾತಾಜಿ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಿಮ್ದು ಮಾಡಿದೆ ಮಾತಾಜಿ, ಮಾಡಿದೆ. ನಾನು ಓದ್ತೀನಿ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಾಹ ಪೂತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಃ ಪೂತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು. ಸೌಮ್ಯ ವಿಜಯ್ ಮಾತಾಜಿ. ಸೌಮ್ಯ ವಿಜಯ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೌಮ್ಯ ವಿಜಯ್ ಮಾತಾಜಿ. ಪದ್ಮಾ ಜಿಎಸ್ ಮಾತಾಜಿ ನೀವು ಓದಿದ್ರಲ್ವಾ? ಎಲ್ಲರದ್ದು ಓದಿ ಆಯ್ತಲ್ವಾ ಈಗ? ಓದಿ ಆಯ್ತು ಮಾ. ನೀವು ಓದಿ ಮಾತಾಜಿ, ನೀವು ಓದಿ.
त्रैविद्यामां सोमपापूत पापाः यज्ञैरिष्ट्वा स्वगतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देव भोगान्. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ವಿದ್ಯಾ ಕಾಮತ್ ಓದಿದ್ರಾ? ವಿದ್ಯಾ ಕಾಮತ್ ಮಾತಾಜಿ ಓದಿದ್ರು ಮಾತಾಜಿ, ಎಲ್ಲ ಆಯ್ತು ಮಾತಾಜಿ. ಆಯ್ತಲ್ಲ, ಓಕೆ. ಆಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि भक्त वैष्णव वृंद की जय, श्रील प्रभुपाद की जय, श्रीमद् भगवद गीता ग्रंथराज की जय, श्री श्री राधा गोविंद की जय, श्री नामाचार्य हरिदास ठाकुर की जय. हरे कृष्ण 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 हरे हरे, हरे राम 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 हरे हरे, हरे कृष्ण. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಶುಭರಾತ್ರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಮಾತಾಜಿ ಎಷ್ಟನೇ ಶ್ಲೋಕದಿಂದ ಶುರು ಮಾಡಿದ್ದು?